ಮುಸಲ್ಮಾನರಿಗೆ ಚಿನ್ನದಿಂದ ಹಿಡಿದು ಎಲ್ಲದರಲ್ಲೂ ಹಲಾಲ್ ಬೇಕು. ಆದ್ರೆ ಯಾರ್ಯಾರ ಮನೆಯ ಗೋವನ್ನ ಕದ್ದು ತಿನ್ನುವಾಗ ಅದಕ್ಕೆ ನಿಮ್ಮ ಅಪ್ಪ ಬಂದು ಹಲಾಲ್ ಸರ್ಟಿಫಿಕೇಟ್ ನೀಡ್ತಾರಾ ಎಂದು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಗಣರಾಜ್ ಭಟ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಉಪ್ಪಿನಂಗಡಿಯ ಕಡಂಬು ಎಂಬಲ್ಲಿ ನಡೆದ ಗೋಮಾತಾ ಸಂರಕ್ಷಣಾ ಚಳವಳಿಯ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ ಎಂದು ಹೇಳಲಾಗ್ತದೆ, ಆದ್ರೆ ಹಿಂದೂಗಳ ಮನೆಗೆ ನುಗ್ಗಿ ಗೋವುಗಳನ್ನು ಕದ್ದು ಮಾಂಸ ಮಾಡುವಾಗ ಈ ಒಳ್ಳೆಯ ಮುಸಲ್ಮಾನರು ಮಾತನಾಡೋದಿಲ್ಲ, ಪ್ರತಿಭಟನೆಯನ್ನ ಕೂಡ ಮಾಡೋದಿಲ್ಲ. ಗೋಕಳ್ಳರಿಗೆ ಮಸೀದಿಯೊಳಗೆ ಪ್ರವೇಶವಿಲ್ಲ ಎಂದು ಧರ್ಮಗುರುಗಳು ಕೂಡ ಹೇಳೋದಿಲ್ಲ. ಹಟ್ಟಿಯಿಂದ ಗೋವನ್ನ ಕದ್ದು ಕೊಂದ ಆರೋಪಿಗಳನ್ನ ಹಿಡಿದಿದ್ದೇವೆ ಎಂದು ಪೊಲೀಸರು ಹೇಳಿದ್ದಾರೆ. ಪ್ರಕರಣದ ಆರೋಪಿಗಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಸರಿಯಾಗಿ ಮಾಡಬೇಕು. ಘಟನೆ ನಡೆದ ಸ್ಥಳದಿಂದ ಮುಂದೆ ಅವರನ್ನ ಪೊಲೀಸ್ ಜೀಪಿನಿಂದ ಇಳಿಸಬೇಕು. ಆರೋಪಿಗಳಲ್ಲಿ ಗೋವುಗಳನ್ನ ಕದ್ದ ಮನೆ ತೋರಿಸು ಎಂದು ಪೊಲೀಸರು ಹೇಳಬೇಕು ಅಂತ ಹೇಳಿದ್ರು. ನಾವು ಕೂಡ ಪೊಲೀಸರ ಹಿಂದೆ ಬರ್ತೇವೆ. ನೈಜ ಆರೋಪಿಗಳಾಗಿದ್ರೆ ಗೋವನ್ನ ಕದ್ದ ಮನೆಯನ್ನ ತೋರಿಸ್ತಾರೆ, ಇಲ್ಲದೆ ಹೋದಲ್ಲಿ ಇದು ಪೊಲೀಸರು ಫಿಕ್ಸ್ ಮಾಡಿರುವ ಆರೋಪಿಗಳು ಎಂದು ತಿಳಿಯುತ್ತದೆ ಅಂತ ಹೇಳಿದ್ರು. ಗೋಕಳ್ಳರ ಅಟ್ಟಹಾಸಕ್ಕೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ನೊಂದಿದ್ದಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಶಾಸಕರೇ ಗೋಕಳ್ಳರ ಕೈ ಹಿಡಿಯಿರಿ ಎಂದು ಸೂಚನೆ ನೀಡಿದ್ದಾರೆ ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳಿದ್ರು. ಕಾಂಗ್ರೆಸ್ ಶಾಸಕರ ಮಾತಿನಂತೆ ಹಿಂದೂ ಸಮಾಜ ಮುಂದೆ ಮಾಡಲಿದೆ. ಗೋಕಳ್ಳರ ಹೆಸರಿನಲ್ಲಿ ಯಾರನ್ನೋ ಪೊಲೀಸರು ಬಂಧಿಸಿದ್ದಾರೆ. ನಮಗೆ ನೈಜ ಆರೋಪಿಗಳ ಬಂಧನವಾಗಬೇಕು ಅಂತ ಹೇಳಿದ್ರು. ಇವತ್ತು ದಕ್ಷ ಅಧಿಕಾರಿ ಅನ್ನಕೊಂಡಂತಹ ವ್ಯಕ್ತಿಗಳು, ಅಧಿಕಾರಿಗಳು ಅತ್ಯಂತ ಪಾರದರ್ಶಕವಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಲ್ಲ ಅನ್ನತಕ್ಕಂತಹ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಮತ್ತೆ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಮತ್ತೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. 3 ಜನರನ್ನ ಬಂಧನೆ ಮಾಡಿರುವಂತದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಆದ್ರೆ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರ ಅವರನ್ನ ಬಂಧನ ಮಾಡಿದಾಗ ಮಾತ್ರ ಹಿಂದೂ ಸಮಾಜದ ಭಾವನೆಗಳಿಗೆ ಒಂದಷ್ಟು ಗೌರವ ಕೊಟ್ಟಂತಾಗ್ತದೆ. ಇಲ್ಲದಿದ್ರೆ ಗೋ ಹತ್ಯೆಗೋಸ್ಕರ ಮುಂದಿನ ದಿವಸದಲ್ಲಿ ಸಂಘರ್ಷಗಳು ನಡೆದು ಯಾವ ಜನಪ್ರತಿನಿಧಿಗಳು ಇವತ್ತು ಯಾವ ಆಹ್ವಾನವನ್ನು ಕೊಟ್ಟಿದ್ದಾರ, ಗೋವ ಹತ್ಯೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳ ಕೈ ಕಡೀರಿ ಅನ್ನತಕ್ಕಂತ ಮಾತನ್ನ ಉಲ್ಲೇಖ ಮಾಡಿದಾರ, ಅದು ಹಿಂದೂ ಸಮಾಜದಲ್ಲಿ ಆರಂಭವಾಗಿರುವ ಲಕ್ಷಣಗಳು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಬಂಧಿಸಿದವರೇ ನೈಜ ಆರೋಪಿಗಳು ಹೌದು ಅಂತ ಆದ್ರೆ ನಿಮ್ಮ ಮಾಜರು ಬಹಳ ಪಾರದರ್ಶಕವಾಗಿ ನಡೀಬೇಕು. ಅವರನ್ನು ಅಲ್ಲಿ ಸತ್ತಿಕಲ್ಲಲ್ಲಿ ಇಳಿಸಿ ನಿಮ್ಮ ಜೀಪಿಂದ, ಅವನಲ್ಲಿ ಹೇಳಿ ನೀನು ಯಾವ ಮನೆಯಿಂದ ಕದ್ದಿದ್ದಿ, ಎಲ್ಲಿ ಮಾಂಸ ಹಾಕಿದ್ದಿ, ನೀನು ತೋರಿಸು ಅಂತ ಹೇಳಿ ಪೊಲೀಸರ ಹಿಂದೆಯಿಂದ ಬಂದಿ ನಾವು ಕೂಡ ಜೊತೆಗೆ ಬರ್ತೇವೆ. ಅವ ಸರಿಯಾಗಿ ತೋರಿಸಿದ್ರೆ ಗೋಕಳ್ಳನಿಗೆ ಮದರಾಸಕ್ಕೆ ಪ್ರವೇಶ ಇಲ್ಲ. ಗೋಕಳ್ಳ ಶುಕ್ರವಾರ ನಮ್ಮ ಪಳ್ಳಿಯಲ್ಲಿ ನಮಾಜ್ ಮಾಡಬಾರದು. ಧರ್ಮಗುರು ಹೇಳಿ ಒಪ್ತೇವೆ, ನಾವು ಒಪ್ತೇವೆ. ನಿಮ್ಮನ್ನ ಸೌಹಾರ್ದತೆಯ ಬದುಕನ್ನು ಸಾಗಿಸೋಣ.